ಯೋಗಾಸನದ ಅತ್ಯಪೂರ್ವ ಸಾಧ್ಯತೆಗಳನ್ನು ಪ್ರದರ್ಶಿಸಿ ಜಗತ್ತೇ ಹುಬ್ಬೇರುವಂತೆ ಮಾಡುವ ಗೋಲ್ಡನ್ ಗರ್ಲ್ ಈಕೆ ತನ್ನ 17ನೇ ವಯಸ್ಸಿನಲ್ಲೇ 5 ವಿಶ್ವ ದಾಖಲೆ ಬರೆದಾಕೆ. ಇದೀಗ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ನೂತನ ಸಾಹಸವನ್ನು ಮತ್ತೊಮ್ಮೆ ದಾಖಲಿಸಿದ್ದಾಳೆ. ಈ ವಂಡನ್ ಗರ್ಲ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮನುಷ್ಯ ದೇಹವು ಬಳಕೋ ಬಳ್ಳಿಯೋ ಗೊತ್ತಿಲ್ಲ. ಹೇಗೆ ಬೇಕೋ ಹಾಗೆ ತನ್ನ ದೇಹವನ್ನು ಕುಗ್ಗಿಸಿ ಬಗ್ಗಿಸಿ ದುಡಿಸಿಕೊಳ್ಳುವ ಈ ಬಾಲೆಯ ಹೆಸರು ತನುಶ್ರೀ ಪಿತ್ರೋಡಿ. ತನ್ನ ಪುಟ್ಟ ದೇಹದಲ್ಲಿ ಯೋಗಾಸನದ ಅಸಾಧ್ಯ ಭಂಗಿಗಳನ್ನು ಲೀಲಾಜಾಲವಾಗಿ ಮಾಡುವ ಸಾಮರ್ಥ್ಯ ಈಕೆಗಿದೆ. ಸದ್ಯ ನಮಗಿಲ್ಲಿ ಕಾಣುತ್ತಿರುವ ವಿಸ್ಮಯಕಾರಿ ದೇಹ ಚಲನೆಗೆ ಮೋಸ್ಟ್ ಬ್ಯಾಕ್ವರ್ಡ್ ಬಾಡಿ ಸ್ಕಿಪ್ ಎನ್ನುತ್ತಾರೆ. ಪರಸ್ಪರ ಜೋಡಿಸಿದ 2 ಕೈಗಳನ್ನು ವೃತ್ತಾಕಾರದಲ್ಲಿ ಇಡೀ ದೇಹಕ್ಕೆ ಸುತ್ತು ತರುವ ಈಕೆಯ ಚಾಕಚಕ್ಯತೆಯನ್ನು ಕಂಡರೆ ಇವಳ ದೇಹದಲ್ಲಿ ಮೂಳೆನೇ ಇಲ್ವಾ ಅನ್ನಿಸುತ್ತೆ. ಈ ಅಪೂರ್ವ ಆಸನವನ್ನು ಪ್ರದರ್ಶಿಸುವ ಮೂಲಕ ತನುಶ್ರೀ ತನ್ನ 6ನೇ ವಿಶ್ವ ದಾಖಲೆ ಬರೆದಿದ್ದಾಳೆ. ಒಂದೇ ನಿಮಿಷದಲ್ಲಿ 55 ಬಾರಿ ಈ ಆಸನವನ್ನು ಪ್ರದರ್ಶಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ನೂತನ ದಾಖಲೆ ಬರೆದಿದ್ದಾಳೆ. ತನುಶ್ರೀ ದಾಖಲೆಗಳ ಮೇಲೆ ದಾಖಲೆ ಬರೆಯುವುದರಲ್ಲಿ ಫೇಮಸ್. ಇಂತಹ ಹೊಸ ದಾಖಲೆಗಳನ್ನ ನೋಂದಾಯಿಸಿಕೊಳ್ಳುವ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಸಂಸ್ಥೆಯವರು ಹೇಳುವಂತೆ ಇಂತಹ ಪ್ರಯತ್ನವನ್ನು ಈವರೆಗೆ ಯಾರೂ ಮಾಡಿಲ್ಲ. ದುಬೈನ ಬಾಲಕಿಯೊಬ್ಬಳು ಮುಂಬದಿಗೆ ಬಾಗಿ ಈ ಆಸನವನ್ನು ಪೂರೈಸಿದ್ಲು. ತನುಶ್ರೀ ಮಾಡಿರುವ ದಾಖಲೆಗೆ ಇದು ಸರಿಸಾಟಿಯಲ್ಲ. ಏಕೆಂದ್ರೆ ಆಕೆ ನಿಮಿಷಕ್ಕೆ ಕೇವಲ 32 ಬಾರಿ ಆ ಆಸನವನ್ನು ಮಾಡಿದರೆ ತನುಶ್ರೀ 52 ಸಲ ಸುತ್ತು ಬಂದಿದ್ದಾಳೆ. ಅದರಲ್ಲೂ ಈಕೆ ಮಾಡಿರುವ ಹಿಂಬದಿ ಬಾಗಿ ಆಸನ ಮಾಡಿರುವುದು ಕ್ಲಿಷ್ಟಕರವಾದದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. Hi, this is Dr. Manish Vishnoi. I am heading Golden Book of World Records. Golden Book of World Records is a company which registers the records across the world. Anything which is happening for the first time, something which is very extraordinary or having a very big number, we register it as a world record in Golden Book of World Records. Today I am here at Udupi, and today a girl, Tanushri, has created a world record. That is the most number of body skips in a 1 minute. And she performed it for 55 times in a minute. This was a really amazing and very extraordinary record, and we have registered in a Golden Book of World Records. And the Golden Girl Tanushri has created the world record for the fifth time consecutively. Thank you. ದಾಖಲೆ ಬರೆಯುವುದು ತನುಶ್ರೀಗೇನು ಹೊಸ ವಿಚಾರ ಅಲ್ಲ. 2017ರಲ್ಲಿ ನಿರಾಲಂಬ ಪೂರ್ಣ ಚಕ್ರಾಸನ ಎಂಬ ಕಠಿಣ ಯೋಗಾಸನವನ್ನು 1 ನಿಮಿಷದಲ್ಲಿ 19 ಬಾರಿ ಮಾಡಿ 2018ರಲ್ಲಿ ಮೋಸ್ಟ್ ಫುಲ್ ಬಾಡಿ ರೆವಲ್ಯೂಷನ್ ಮೇಂಟೈನಿಂಗ್ ಎ ಚೆಸ್ಟ್ ಸ್ಟ್ಯಾಂಡ್ ಪೊಸಿಷನ್ ಭಂಗಿಯಲ್ಲಿ 1 ನಿಮಿಷದಲ್ಲಿ 42 ಬಾರಿ ಪ್ರದರ್ಶಿಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸಾಧನೆ ದಾಖಲಿಸಿ 2019ರಲ್ಲಿ ಮೋಸ್ಟ್ ನಂಬರ್ ಆಫ್ ರೋಲ್ಸ್ ಇನ್ 1 ಮಿನಿಟ್ ಇನ್ ಧನುರಾಸನ ಪೋಸ್ಚರ್ ಹಾಗೂ 2020ರಲ್ಲಿ ಚಕ್ರಾಸನ ರೇಸ್ ವಿಭಾಗದಲ್ಲಿ 100 ಮೀಟರ್ ಅಂತರವನ್ನು 1.14 ಸೆಕೆಂಡ್ ನಲ್ಲಿ ಕ್ರಮಿಸಿ ವಿಶ್ವ ದಾಖಲೆ ಮಾಡಿದ್ದಾಳೆ. ಖುಷಿಯಾಯಿತು ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ನಾನು ಇದನ್ನು ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇನೆ. ನಾವು ಇಟಲಿ ದೇಶಕ್ಕೆ ಹೋಗಿದಾಗ ಒಬ್ಬ ತಮಿಳುನಾಡಿನವರ ಅಣ್ಣ ಇದನ್ನು 1 ನಿಮಿಷದಲ್ಲಿ 48 ಬಾರಿ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದರು. ನಾನು ಇದನ್ನು 3 ವರ್ಷ ಇರುವಾಗ 1-2-3 ಡ್ಯಾನ್ಸಲ್ಲೆಲ್ಲ ಮಾಡ್ತಿದ್ದೆ. ಹಾಗಾಗಿ ನಾವು ಅಲ್ಲಿ ಇಟಲಿಯಲ್ಲಿ ಅವರದ್ದು ವರ್ಲ್ಡ್ ರೆಕಾರ್ಡ್ ನೋಡಿದಾಗ ನನಗೆ ಶಾಕ್ ಆಯಿತು ತುಂಬ, ಹೀಗೆ ಸಹ ಮಾಡ್ಬೋದಲ್ಲ ಅಂತ. ಆದರೆ ನಾನು ಮಾಡ್ತಿದ್ದೆ 2-3, ಆದರೆ ಅವರು 1 ನಿಮಿಷದಲ್ಲಿ 48 ಬಾರಿ, ಅದು ಸಹ ಅಷ್ಟು ಸ್ಪೀಡ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಮತ್ತು ನಾವು ಈಗ ಲಾಕ್ಡೌನ್ ಸಮಯದಲ್ಲಿ ನಾವು ಸಂಜೆ ನಾನು ಪ್ರಾಕ್ಟೀಸ್ ಮಾಡುವಾಗ ಅಪ್ಪ ಅಮ್ಮ ನನ್ನ ಕರೆದು ಹೇಳಿದೆ, ನಾನು ಒಮ್ಮೆ ಅದನ್ನು ಮಾಡ್ತೇನೆ, ಎಷ್ಟಾಗ್ತದೆ ನೋಡುವ ಅಂತ. ನಾನು ಫಸ್ಟ್ ಟೈಮ್ ಮಾಡಿದಾಗ 1 ನಿಮಿಷದಲ್ಲಿ 20 ಬಾರಿ ಆಗಿತ್ತು. ಮತ್ತೆ ಇಂಟ್ರೆಸ್ಟ್ ಆಯಿತು, ಇದನ್ನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಅನಿಸ್ತು.
ಪ್ರಾಕ್ಟೀಸ್ ಮಾಡಿ ನನಗೆ ಒಂದು ನಿಮಿಷದಲ್ಲಿ ಒಂದು 47-46 ರೀಚ್ ಆಗುವಾಗ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಂಪನಿಗೆ ಅಪ್ಲಿಕೇಶನ್ ಹಾಕಿದ್ವಿ. ಆಗ ಅವರು ನಮಗೆ ರಿಟರ್ನ್ ಮೆಸೇಜ್ ಮಾಡಿದರು, ಏಜ್ ಲಿಮಿಟ್ ಮಿನಿಮಮ್ 16 ಇಯರ್ಸ್ ಇರಬೇಕಂತ. ಮತ್ತು ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ದು ಬಿಡಬಾರ್ದು ಅಂತ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ವಿ. ಅವರು ಓಕೆ ಅಂತ ಹೇಳಿದರು. ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿದೆ. ನನಗೆ ಇವತ್ತು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ನನಗೆ ವರ್ಲ್ಡ್ ರೆಕಾರ್ಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತನುಶ್ರೀಯ 6ನೇ ವಿಶ್ವ ದಾಖಲೆ ಇಂದು ಭಾಳಷ್ಟು ಖುಷಿ ಆಗ್ತಾ ಇದೆ. ಕಾರಣ ತನುಶ್ರೀ ಪ್ರತಿ ಬಾರಿಯಂತೆ ಕೂಡ ಈ ಬಾರಿ ಕೂಡ ತನ್ನ ಪ್ರಾಕ್ಟೀಸ್ನಲ್ಲಿ 50 ರೀಚ್ ಆಗ್ತಿದ್ಲು, ಆದರೆ 51ವರೆಗೆ ಬರ್ತಾಯಿದ್ಲು. ಇವತ್ತು ಎಲ್ಲರ ಪ್ರೋತ್ಸಾಹದಿಂದ ತನುಶ್ರೀ ಭಾಳಷ್ಟು ಹುಮ್ಮಸ್ಸಿನಿಂದ 1 ನಿಮಿಷಕ್ಕೆ 55 ಬಾರಿ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿರುವುದು ತನುಶ್ರೀಯ ತಂದೆಯಾಗಿ ಭಾಳಷ್ಟು ಖುಷಿಯನ್ನು ಕೊಡ್ತಾ ಇದೆ. ಭಾಳಷ್ಟು ಸಾಧನೆ ಮಾಡುವಷ್ಟು ತನುಶ್ರೀಯಲ್ಲಿದೆ. ಆದಷ್ಟು ಬೇಗ ಯೋಗದ ಹಲವಾರು ಆಸನಗಳನ್ನು, ಅತಿ ಹೆಚ್ಚು ಆಸನಗಳನ್ನು ಮಾಡಿ ಒಂದು ದಾಖಲೆ ಮಾಡಬೇಕಂತ ಯೋಚನೆಯನ್ನು ಹಾಕಿಕೊಂಡಿದ್ದೇವೆ. ನಾವು ನೋಡಬೇಕು, ಆದಷ್ಟು ಬೇಗ ಅದನ್ನು ಕೂಡ ಮಾಡ್ತೇವೆ. ಯೋಗಾಸನದಲ್ಲಿ ಅತಿ ಹೆಚ್ಚು ಭಂಗಿಯನ್ನು ಕಡಿಮೆ ಅವಧಿಯಲ್ಲಿ ಮಾಡುವಂಥ ಒಂದು ವಿವಿಧ ಆಸನಗಳನ್ನು, ಅತಿ ಹೆಚ್ಚು ಆಸನಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಪುಟ್ಟ ಬಾಲೆಯ ದೊಡ್ಡ ಸಾಧನೆಯನ್ನು ಕೇವಲ ಕರಾವಳಿ ಮಾತ್ರವಲ್ಲದ ಇಡೀ ವಿಶ್ವವ ಬೆರಗುಗಣ್ಣಿನಿಂದ ನೋಡುತ್ತಿದೆ. ಈಕೆ ಮುಂದೆಯೂ ಇನ್ನಷ್ಟು ಸಾಧನೆ ಮಾಡಲಿ ಎಂಬುದು ನಮ್ಮ ಹಾರೈಕೆ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ, ಕಟ್ಪಾಡಿ.